ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 7ನೆಯ ಭಾನುವಾರಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ಫೆಬ್ರವರಿ 19, 2023 ವಾಚನವನ್ನು ನಾವು ಧ್ಯಾನಿಸಲಿದ್ದೀವಿ. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇಂದು ನಾನು ನೀಡಲಿರುವ ಈ ಸುವಾರ್ತೆಯನ್ನು ಅರ್ಥೈಸುವಂತೆ ಪವಿತ್ರಾತ್ಮರ ಜ್ಞಾನವನ್ನು ನನಗೂ ನನ್ನ ಜನರಿಗೂ ದಯಪಾಲಿಸಿರಿ. ಈ ಸುವಾರ್ತೆಯ ಮೂಲಕ ನಮ್ಮ ಮನಗಳು ನವೀಕೃತಗೊಳ್ಳಲಿ, ಬಲಹೀನತೆಗಳು ದೂರವಾಗಲಿ ಮತ್ತು ಪವಿತ್ರಾತ್ಮರಿಂದ ತುಂಬಿ ಪರಿಶುದ್ಧ ಜೀವನ ಜೀವಿಸಿ ನಿಮಗೆ ಸಾಕ್ಷಿಗಳಾಗುವಂತೆ ಈ ಸುವಾರ್ತೆ ನಮ್ಮ ಮನೋನೇತ್ರಗಳನ್ನು ತೆರೆಯಲೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್. ಆತ್ಮೀಯರೇ, ಇಂದಿನ ಮೊದಲನೆಯ ವಾಚನ ಯಾಜಕ ಕಾಂಡದಿಂದ ಅಧ್ಯಾಯ 19 ವಾಕ್ಯಗಳು 1ರಿಂದ 2, 17ರಿಂದ 18. ಲೆವಿಟಿಕಸ್ ಚಾಪ್ಟರ್ 19 verses 1 to 2, 17 to 18. ಇಸ್ರಾಯೇಲ್ ಸಮಾಜದವರಿಗೆ ಹೀಗೆ ಆಜ್ಞಾಪಿಸುವಂತೆ ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೇಳಿದರು. ನಿಮ್ಮ ದೇವರಾದ ಸರ್ವೇಶ್ವರನೆಂಬ ನಾನು ಪರಿಶುದ್ಧನಾಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿರಬೇಕು. ಸಹೋದರನ ಬಗ್ಗೆ ಒಳಗೊಳಗೆ ಹಾಗೆ ಇಟ್ಟುಕೊಳ್ಳಬೇಡ. ನೆರೆಯವರ ದೋಷಕ್ಕೆ ನೀನು ಒಳಗಾಗದಂತೆ ಅವನ ತಪ್ಪನ್ನು ಅವನಿಗೆ ಎತ್ತಿ ತೋರಿಸಲೇಬೇಕು. ನಿನ್ನ ಸ್ವಜನರಲ್ಲಿ ಯಾರಿಗೂ ಕೇಡಿಗೆ ಕೇಡು ಮಾಡಬೇಡ. ಅವರಿಗೆ ವಿರುದ್ಧ ಮತ್ಸರ ಇಟ್ಟುಕೊಳ್ಳಬೇಡ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು, ನಾನು ಸರ್ವೇಶ್ವರ. ಕೀರ್ತನೆ 103, ಸಾಮ್ 103. ಪ್ರಭು ದಯಾಳು ಕೃಪಾಪೂರ್ಣನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ನನ್ನ ಅಂತರಂಗವೇ ಭಜಿಸು ಆತನನು. ನೆನೆ ಆತನ ಪರಮ ಪಾವನ ನಾಮವನು. ಮರೆಯದಿರು ಆತನ ಉಪಕಾರಗಳೊಂದನು. ಪ್ರಭು ದಯಾಳು ಕೃಪಾಪೂರ್ಣನು. ಮನ್ನಿಸುವನಾತ ನನ್ನ ದೋಷಗಳನ್ನು, ವಾಸಿ ಮಾಡುವನು ನನ್ನ ರೋಗಗಳನ್ನು. ಉಳಿಸುವನು ಪಾತಾಳದ ಕೋಪದಿಂದ ನನ್ನನು. ಮುಡಿಸುವ ನನಗೆ ದಯದಾಕ್ಷಿಣ್ಯದ ಮುಕುಟವನು. ಪ್ರಭು ದಯಾಳು ಕೃಪಾಪೂರ್ಣನು. ಪ್ರಭು ದಯಾಳು ಕೃಪಾಪೂರ್ಣನು. ಆತನು ಸದಾ ತಪ್ಪು ಹುಡುಕುವವನಲ್ಲ, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ. ಪ್ರಭು ದಯಾಳು ಕೃಪಾಪೂರ್ಣನು. ಪಡುವಣದಿಂದ ಮೂಡಣವೆಷ್ಟೋ ದೂರ, ದೂಡಿದನಾತ ನಮ್ಮ ಪಾಪಗಳನ್ನು ಅಷ್ಟು ದೂರ. ತಂದೆ ಕರುಣೆ ತೋರಿಸುವಂತೆ ಮಕ್ಕಳಿಗೆ ಕನಿಕರಿಸುವನಾತ ತನಗೆ ಅಂಜುವವರಿಗೆ. ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 ವಾಕ್ಯಗಳು 18ರಿಂದ 23. ಸಂತ ಪೌಲರು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರ. ಸಹೋದರರೇ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತದೆಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಯಾವನಾದರೂ ದೇವಾಲಯವನ್ನು ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡುತ್ತಾರೆ. ದೇವರ ಆಲಯವು ಪವಿತ್ರವಾದುದು, ನೀವೇ ಆ ಆಲಯ. ಯಾರೂ ತನ್ನನ್ನು ತಾನೇ ವಂಚಿಸಿಕೊಳ್ಳದಿರಲಿ. ನಿಮ್ಮಲ್ಲಿ ಯಾರಾದರೂ ಈ ಲೋಕದ ದೃಷ್ಟಿಯಲ್ಲಿ ತಾನು ಜಾಣನೆಂದು ಭಾವಿಸುವುದಾದರೆ ಅಂಥವನು ಮೊದಲು ಹುಚ್ಚನಂತಿರಲು ಕಲಿಯಲಿ. ಆಗ ಅವನು ನಿಜವಾಗಿಯೂ ಜಾಣನಾಗುತ್ತಾನೆ. ಇಹಲೋಕದ ಜಾಣತನವು ದೇವರ ದೃಷ್ಟಿಯಲ್ಲಿ ಹುಚ್ಚುತನವೇ ಸರಿ. ದೇವರು ಜ್ಞಾನಿಗಳನ್ನು ಅವರ ಜಾಲದಲ್ಲಿ ಸಿಕ್ಕಿಸುವರು. ದೇವರು ಜ್ಞಾನಿಗಳನ್ನು ಅವರ ಜಾಲದಲ್ಲಿಯೇ ಸಿಕ್ಕಿಸುವರು ಎಂದು ಜ್ಞಾನಿಗಳ ಯೋಚನೆಗಳು ನಿಷ್ಫಲವೆಂಬುದು ಪ್ರಭುವಿಗೆ ತಿಳಿದಿದೆ ಎಂದು ಲಿಖಿತವಾಗಿದೆಯಲ್ಲವೇ? ಆದ್ದರಿಂದ ಕೇವಲ ನರಮಾನವರನ್ನೇ ನೆಚ್ಚಿಕೊಂಡು ಯಾರು ಹೆಚ್ಚಳ ಪಡದಿರಲಿ. ವಾಸ್ತವವಾಗಿ ಸಮಸ್ತವೂ ನಿಮ್ಮದೇ. ಪೌಲ, ಅಪೋಲೋಸ್, ಕೇಫ ಇವರಾಗಲಿ, ಜಗತ್ತು, ಜೀವ, ಮರಣ ಇವುಗಳಾಗಲಿ, ಅಥವಾ ವರ್ತಮಾನ ಭವಿಷ್ಯತ್ ಕಾಲಗಳಾಗಲಿ ಇವೆಲ್ಲವೂ ನಿಮ್ಮವೇ.
ಆದರೆ ನೀವು ಕ್ರಿಸ್ತ ಯೇಸುವಿಗೆ ಸೇರಿದವರು, ಕ್ರಿಸ್ತ ಯೇಸು ದೇವರಿಗೆ ಸೇರಿದವರು. ಘೋಷಣೆ: ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಸರ್ವೇಶ್ವರನ ನಾಮದಲ್ಲಿ ಬರುವ ಅರಸನಿಗೆ ಜಯ ಜಯವಾಗಲಿ. ಶಾಂತಿ ಸ್ವರ್ಗದಲ್ಲಿ, ಮಹಿಮೆ ಮಹೋನ್ನತದಲ್ಲಿ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 5 ವಾಕ್ಯಗಳು 38ರಿಂದ 48. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಇಂತೆಂದರು: ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಬದಲಾಗಿ ಹಲ್ಲು ಎಂಬುದನ್ನು ನೀವು ಕೇಳಿದ್ದೀರಿ. ಆದರೆ ನನ್ನ ಬೋಧೆ ಇದು: ನಿನಗೆ ಅಪಕಾರ ಮಾಡಿದವನಿಗೆ ಪ್ರತೀಕಾರ ಮಾಡಬೇಡ. ನಿನ್ನ ಬಲಗೆನ್ನೆಗೆ ಒಬ್ಬನು ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ಒಡ್ಡು. ನಿನ್ನೊಡನೆ ವ್ಯಾಜ್ಯ ಮಾಡಿ ನಿನ್ನ ಒಳ ಅಂಗಿಯನ್ನು ಕಿತ್ತುಕೊಳ್ಳುವವನಿಗೆ ಹೊರ ಅಂಗಿಯನ್ನು ಕೊಟ್ಟು ಬಿಡು. ಯಾರಾದರೂ 1 ಕಿಲೋಮೀಟರ್ ದೂರ ಬಾ ಎಂದು ನಿನ್ನನ್ನು ಒತ್ತಾಯಪಡಿಸಿದರೆ ಅವನೊಡನೆ 2 ಕಿಲೋಮೀಟರ್ ಹೋಗು. ಬೇಡಿಕೊಳ್ಳುವವನಿಗೆ ಕೊಡು. ಸಾಲ ಕೇಳ ಬಂದವನಿಂದ ಮುಖ ತಿರುಗಿಸಿಕೊಳ್ಳಬೇಡ. ಮಿತ್ರರನ್ನು ಪ್ರೀತಿಸು, ಶತ್ರುವನ್ನು ದ್ವೇಷಿಸು ಎಂದು ಹೇಳಿರುವುದು ನಿಮಗೆ ತಿಳಿದೇ ಇದೆ. ನಾನು ಹೇಳುವುದನ್ನು ಗಮನಿಸಿರಿ. ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ. ಇದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ನೀವು ಮಕ್ಕಳಾಗುವಿರಿ. ಅವರು ಸಜ್ಜನರ ಮೇಲೂ ದುರ್ಜನರ ಮೇಲೂ ತಮ್ಮ ಸೂರ್ಯನು ಉದಯಿಸುವಂತೆ ಮಾಡುತ್ತಾರೆ. ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ಮಳೆಗರೆಯುತ್ತಾರೆ. ನಿಮ್ಮನ್ನು ಪ್ರೀತಿಸುವವರನ್ನು ಮಾತ್ರ ನೀವು ಪ್ರೀತಿಸಿದರೆ ಅದರಿಂದೇನು ಫಲ? ಸುಂಕ ವಸೂಲಿ ಮಾಡುವವರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಮಿತ್ರರನ್ನು ಮಾತ್ರ ನೀವು ಗೌರವಿಸಿದರೆ ಅದರಲ್ಲೇನು ವಿಶೇಷ? ಅನ್ಯ ಜನರು ಹಾಗೆ ಮಾಡುತ್ತಾರಲ್ಲವೇ? ಆದುದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಪರಿಪೂರ್ಣರಾಗಿರುವಂತೆ ನೀವು ಪರಿಪೂರ್ಣರಾಗಿರಿ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಿಮ್ಮ ತಂದೆಯಾದ ದೇವರು ಪರಿಪೂರ್ಣರಾಗಿರುವಂತೆ ನೀವು ಪರಿಪೂರ್ಣರಾಗಿರಿ, ಅಥವಾ ಅವರು ಒಳ್ಳೆಯವರಾಗಿರುವಂತೆ ನೀವು ಒಳ್ಳೆಯವರಾಗಿರಿ. ದೇವರು ಪರಿಶುದ್ಧರಾಗಿರುವಂತೆ ನೀವು ಪರಿಶುದ್ಧರಾಗಿರಿ. ಇವತ್ತಿನ ವಾಚನಗಳು ನಮಗೆ ಪರಿಪೂರ್ಣತೆಡೆಗೆ, ಸಂಪೂರ್ಣತೆಯೆಡೆಗೆ, ಒಳ್ಳೆಯತನದೆಡೆಗೆ, ಪಾವಿತ್ರ್ಯತೆಡೆಗೆ ಕರೆ ನೀಡುತ್ತವೆ. ಈ ಪಾವಿತ್ರ್ಯದೆಡೆಗೆ ಕರೆ ನೀಡಿದ ದೇವರು ಅದನ್ನು ಹೇಗೆ ಗಳಿಸಿಕೊಳ್ಳಬೇಕು, ಬೆಳೆಸಿಕೊಳ್ಳಬೇಕು, ಉಳಿಸಿಕೊಳ್ಳಬೇಕು ಎಂಬುದರ ಕುರಿತು ನಮಗೆ ಇಂದಿನ ವಾಚನದಲ್ಲಿ ಅವರು ಸ್ಪಷ್ಟವಾಗಿ ತಿಳಿಸುತ್ತಾರೆ. ಮೊದಲನೆಯ ವಾಚನವನ್ನು ನಾವು ಧ್ಯಾನಿಸಿದ್ದೇ ಆದರೆ, ಇಸ್ರಾಯೇಲ್ ಸಮಾಜದವರಿಗೆ ದೇವರು ಹೇಳ್ತಾರೆ, ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ನಿಮ್ಮ ದೇವರಾದ ಸರ್ವೇಶ್ವರನೆಂಬ ನಾನು ಪರಿಶುದ್ಧನಾಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿರಬೇಕು. ಪರಿಶುದ್ಧತೆ ದೇವರ ರಾಜ್ಯಕ್ಕೆ ಬದ್ಧತೆ. ಪರಿಶುದ್ಧರಾಗದೆ ನಾವು ಯಾರೂ ದೇವರನ್ನು ಕಾಣಲಾಗುವುದಿಲ್ಲ. ಅದಕ್ಕೆ ನಮಗೆ ಸಂಸ್ಕಾರಗಳಿವೆ. ಅದರಲ್ಲೂ ಪಾಪ ನಿವೇದನೆಯ ಸಂಸ್ಕಾರದ ಮೂಲಕ ನಾವು ನಮ್ಮನ್ನು ಪರಿಶುದ್ಧಗೊಳಿಸುತ್ತೇವೆ. ನಮ್ಮ ಬಲಹೀನತೆಯನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಹಾಗೂ ದೇವರ ಪ್ರೀತಿಯನ್ನು ಅಪ್ಪಿಕೊಳ್ಳುತ್ತೇವೆ. ಅದರಿಂದ ದೇವರು ಹೇಳ್ತಾರೆ, ನಾನು ಪರಿಶುದ್ಧನಾಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿರಬೇಕು. ಸಹೋದರನ ಬಗ್ಗೆ ಒಳಗೊಳಗೆ ಹಾಗೂ ನೀನು ಹಾಗೆ ಇಟ್ಕೊಳ್ಬೇಡ. ನೋಡಿ, ಇವತ್ತು ಹಾಗೆ ಅದೊಂದು ಕೆಂಡ, ದ್ವೇಷ, ಬೂದಿ ಮುಚ್ಚಿದ ಕೆಂಡ. ಬೂದಿಯಲ್ಲಿ ಕೆಂಡ ಇದ್ದಾಗ ಅದು ಗೊತ್ತಾಗೋಲ್ಲ, ಕಾಲು ಹಾಕಿದಾಗ ಕಾಲಿಗೆ ತಾಗಿದಾಗ ಮಾತ್ರ ಗೊತ್ತಾಗೋದ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಈ ಹಾಗೆ ಎಂಬುದೊಂದು ಕೆಂಡ, ಪ್ರತೀಕಾರ ಎಂಬುದೊಂದು ಕೆಂಡ. ಅದರಿಂದ ಇವತ್ತು ನಾವು ಪ್ರತೀಕಾರ ದಾಹದಲ್ಲಿ ಜೀವಿಸಬಾರದು. ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ದೇವರಾದ ಸರ್ವೇಶ್ವರನೆಂಬ ನಾನು ಪರಿಶುದ್ಧನಾಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿರಬೇಕು. ಸಹೋದರನ ಬಗ್ಗೆ ಒಳಗೊಳಗೆ ಹಾಗೆ ಇಟ್ಟುಕೊಳ್ಬೇಡ, ದ್ವೇಷ ಇಟ್ಕೊಳ್ಬೇಡ. ದ್ವೇಷದ ಜೀವನ ನಮ್ಮನ್ನು ನಾಶ ಮಾಡುತ್ತದೆ. ದ್ವೇಷ, ಪ್ರತೀಕಾರ ಇವೆಲ್ಲವೂ, ಕೋಪ, ಕ್ರೋಧ ಇವೆಲ್ಲವೂ ದೇವರಿಗೆ ವಿರೋಧವಾದುದು. ಸಿರಾಕ 27ನೇ ಅಧ್ಯಾಯ ವಾಕ್ಯ 1 ನೀವು ಓದಿದ್ರೆ 27ನೇ ಅಧ್ಯಾಯ ವಾಕ್ಯ 30, ಸಿರಾಕ 27:30. ಕೋಪ ಮತ್ತು ಕ್ರೋಧ ಎರಡೂ ಇದು ತದ್ವಿರುದ್ಧ, ದೇವರಿಗೆ ವಿರೋಧ. ಎರಡೂ ನಮ್ಮ ಜೀವನದಲ್ಲಿ ಇರಬಾರದು, ಅನಿಷ್ಟ. ಆದ್ದರಿಂದ ದೇವರನ್ನು ಪ್ರೀತಿಸುವವರು ಹೇಗಿರಬೇಕು ಎಂಬುದಾಗಿ 28ನೇ ಅಧ್ಯಾಯ ಸಿರಾಕ 1ರಿಂದ 7 ತನಕ ನಾವು ಓದುತ್ತೇವೆ.
ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲೂ ನಾವು ಅದರ ಕುರಿತೇ ಓದುತ್ತೇವೆ. ಯೇಸು ಸ್ವಾಮಿ ಹೇಳ್ತಾರೆ ಈ ಶುಭ ಸಂದೇಶದಲ್ಲಿ, ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಬದಲಾಗಿ ಹಲ್ಲು ಎಂಬುದನ್ನು ಕೇಳಿದ್ದೀರಿ, ಆದರೆ ನನ್ನ ಬೋಧೆ ಇದು, ನಿನಗೆ ಅಪಕಾರ ಮಾಡಿದವನಿಗೆ ಪ್ರತೀಕಾರ ಮಾಡಬೇಡ. ನಿನ್ನ ಬಲಗೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ಒಡ್ಡು, ನಿನ್ನೊಡನೆ ವ್ಯಾಜ್ಯ ಮಾಡದ ಒಳಂಗಿಯನ್ನು ಕಿತ್ಕೊಳ್ಳ. ಅಂದ್ರೆ ಅರ್ಥ ಏನು? ಅಂದ್ರೆ ನೀನು ಹಗೆತನ, ಜಗಳ, ದ್ವೇಷ ಇವುಗಳನ್ನು ನಾಶ ಮಾಡು. ನಿನ್ನ ವಿಧೇಯತೆ, ಸರಳತೆ ಮತ್ತು ದೈವ ಜ್ಞಾನದಿಂದ ಇವುಗಳನ್ನು ಎದುರಿಸಿದಾಗ ನಿನ್ನ ಶತ್ರು ಅವನ ತಲೆಯ ಮೇಲೆ ಕೆಂಡ ಸುರಿದಂತಾಗುವುದು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಮಿತ್ರರನ್ನು ಪ್ರೀತಿಸು ಎಂಬುದು ನಿಮಗೆ ತಿಳಿದಿದೆ, ಶತ್ರುಗಳನ್ನು ದ್ವೇಷಿಸು, ಇದು ಲೋಕದ ನಿಯಮ. ಆದರೆ ಯೇಸುವಿನ ನಿಯಮ ಯಾವುದು? ನಿನ್ನ ಶತ್ರುಗಳನ್ನು ಪ್ರೀತಿಸು. ಲವ್ ಯುವರ್ ಎನಿಮೀಸ್, ಪ್ರೇ ಫಾರ್ ದೋಸ್ ಹೂ ಪರ್ಸಿಕ್ಯೂಟ್ ಯು. ನಿನಗೆ ನೋವು ಕೊಡುವವರಿಗಾಗಿ ಅಥವಾ ಪೀಡಿಸುವವರಿಗಾಗಿ. ನೋಡಿ, ಇವತ್ತು ವಿವಿಧ ರೀತಿಯ ಪೀಡನೆ ನಮ್ಮ ಒಳಗಡೆ ಇದೆ. ಇರ್ಬೋದು ಪೀಡನೆ, ನಮ್ಮದೇ ಆದ ಬಲಹೀನತೆಗಳು ಪೀಡನೆ, ಅಶ್ಲೀಲತೆ, ಕಾಮುಕತನ, ಬ್ಲೂ ಫಿಲ್ಮ್ಸ್, ಸೋಷಿಯಲ್ ನೆಟ್ವರ್ಕ್, ಇದೊಂದು ಪೀಡನೆ ನಮಗೆ. ಅಥವಾ ನಮ್ಮಲ್ಲಿರೋ ಕ್ರೋಧ, ಮದ, ಮತ್ಸರ, ಜಗಳ, ಹೊಟ್ಟೆ ಕಿಚ್ಚು, ವೈಷಮ್ಯ, ಈ ದುಶ್ಚಟಗಳು, ದುರ್ಗುಣಗಳು, ದುರ್ವ್ಯಾಮೋಹಗಳು, ಇವುಗಳು ಕೆಲವು ಸರಿ ನಮ್ಮನ್ನು ಕಾಡ್ತಾ ಇರ್ತವೆ. ಇರ್ಬೋದು ದ್ವೇಷ, ನನ್ನದೇ ಆದ ಕುಟುಂಬದಲ್ಲಿ, ನನ್ನ ಅಕ್ಕ, ಸಹೋದರ, ಸಹೋದರಿಯರು, ನನ್ನ ಸಮುದಾಯದಲ್ಲಿ ಅಥವಾ ಜನರೊಡನೆ ದ್ವೇಷದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ ದ್ವೇಷ. ಯೇಸು ಸ್ವಾಮಿ ಏನು ಹೇಳ್ತಾರೆ? ನೀನು ದ್ವೇಷವನ್ನು ಅಳಿಸಿ ಹಾಕಬೇಕು. ಅದಕ್ಕೆ ಕೃಪೆ ದೇವರು ಕೊಡ್ತಾರೆ. ಯಾವಾಗ ನಾವು ಕ್ಷಮಿಸ್ತೀವಿ, ಆ ಕೃಪೆಯಿಂದ ದೇವರು ಕ್ಷಮಿಸೋದು ಶಕ್ತಿ ಕೊಡ್ತಾರೆ. ಅದಕ್ಕಾಗಿ ನಾವು ದೇವರ ಜೊತೆಗೆ ಜೀವಿಸಬೇಕು. ದೇವರು ಪರಿಪೂರ್ಣರಾಗಿದ್ದಾರೆ, ಪರಿಪೂರ್ಣರಾಗಿರಿ, ಪರಿಶುದ್ಧರಾಗಿರಿ. ಅಂದರೆ ದೇವರು ಹೇಳ್ತಾ ಇದ್ದಾರೆ, ಇವತ್ತು ಪೀಡಿಸುವವರಿಗೆ ಪ್ರಾರ್ಥಿಸಿ, ಶತ್ರುಗಳನ್ನು ಪ್ರೀತಿಸಿ. ಶತ್ರುತ್ವ ಇಟ್ಕೊಂಡವನು ಅವನು ಬಂಧನದಲ್ಲಿದ್ದಾನೆ, ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ಅದರಿಂದ ದೇವರ ಶಕ್ತಿಯಿಂದ ನಾವು ಹೋದಾಗ ಬಂಧನ ಬಿಡುಗಡೆಯಾಗುತ್ತೆ. ಯೇಸು ಸ್ವಾಮಿ ನೋಡಿ, ಇವತ್ತು ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾ ಇದ್ದಾರೆ, ಕೆನ್ನೆಗೆ ಹೊಡೆದು ಇನ್ನೊಂದು ಕೆನ್ನೆ ತೋರಿಸು. ಅಂದ್ರೆ ಅರ್ಥ ಏನು? ಯಾರು ಹೊಡಿತಾ ಇದ್ದಾರೆ, ಬಗ್ತಾ ಇದ್ದಾರೆ, ಗುತ್ತಾ ಇದ್ದಾರೆ ಹಂಗೆ ಅಂತೇಳಿ ಅಲ್ಲ. ಮೂರ್ಖನಾಗಬೇಡ. ಡೋಂಟ್ ಬಿ ಎ ಫೂಲ್, ಬಟ್ ಯು ಶುಡ್ ಬಿ ಪ್ರೂಡೆಂಟ್ ಇನ್. ನಿನ್ನ ಮನಸ್ಸಿನಲ್ಲಿ ಪರಿಪಕ್ವತೆ ಬರಬೇಕು. ಯಾವ ಸಮಯದಲ್ಲಿ ಹೇಗೆ ವರ್ತಿಸಬೇಕು, ದೇವರ ಕೃಪೆಯಲ್ಲಿ ನಾವು ಜೀವಿಸಬೇಕು. ಯೇಸು ಸ್ವಾಮಿಯ ಕೆನ್ನೆಗೆ ಹೊಡೆದಾಗ ಅವರು ಬಲಗನ್ನೆಗೆ ಹೊಡೆದಾಗ ಎಡಗನ್ನೆ ತೋರಿಸುವುದಿಲ್ಲ. ಅಲ್ಲಿ ಏನು ಹೇಳ್ತಾರೆ? ನಾನು ತಪ್ಪು ಹೇಳಿದ್ರೆ ತೋರಿಸ್ಕೊ, ಇಲ್ಲದ್ರೆ ಅನ್ಯಾಯವಾಗಿ ನಿನ್ಗೆ ಹೊಡಿಲಿಕ್ಕೆ ನಿನ್ಗೆ ಹಕ್ಕಿಲ್ಲ. ಅಂದ್ರೆ ಇದು ಮಾನವ ಹಕ್ಕುಗಳಿವೆ. ನೋಡ್ರಿ, ನಮಗೆ ಘನತೆ ಇದೆ, ನಮಗೆ ಗೌರವವಿದೆ. ನಮ್ಮ ಘನತೆ, ನಮ್ಮ ಗೌರವವನ್ನು ಮಾರಿಕೊಳ್ಬಾರ್ದು. ಇನ್ನೊಬ್ಬರ ಘನತೆ, ಗೌರವವನ್ನು ನಾವು ಹಾಳು ಮಾಡಬಾರ್ದು. ಯಾವಾಗ ನಾವು ಇನ್ನೊಬ್ಬರ ಘನತೆ, ಗೌರವವನ್ನು ಹಾಳು ಮಾಡ್ತೀವಿ, ಅದು ನಮಗೆ ಆಶೀರ್ವಾದವಾಗಿಲ್ಲ, ಶಾಪವಾಗುತ್ತೆ. ಒಂದಲ್ಲ ಒಂದು ದಿನ ಅದರ ಪರಿಣಾಮ ಅನುಭವಿಸಬೇಕಾಗುತ್ತೆ. ನಾವು ಕೂಡ ನಮ್ಮ ಘನತೆ, ಗೌರವವನ್ನು ನಾವು ಕಾಪಾಡಬೇಕು. ಅದಕ್ಕಾಗಿ ಈ ಸುವಾರ್ತೆ ನಮಗೆ ಅರ್ಥೈಸುವ ಶಕ್ತಿ ಬೇಕು. ಯೇಸು ಸ್ವಾಮಿ ಹೇಳ್ತಾರೆ ನೋಡ್ರಿ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ. ಅಂದ್ರೆ ಏನರ್ಥ? ಶತ್ರುಗಳಿಗಾಗಿ ಪ್ರೀತಿಸುವುದಂದ್ರೆ ದೇವರ ಪ್ರೀತಿಯಲ್ಲಿ ನಾವು ಜೀವಿಸಲ್ಪಟ್ಟಾಗ ಯಾವುದೇ ಶತ್ರುತ್ವ ಮಿತ್ರತ್ವವಾಗಿ ಮಾರ್ಪಡುತ್ತದೆ, ಬದಲಾಗುತ್ತದೆ. ಶತ್ರುತ್ವ ಆರಂಭವಾಗುವುದು ನಮ್ಮ ಆಲೋಚನೆಯಿಂದ, ನಮ್ಮ ನಾಲಗೆಯಿಂದ, ನಮ್ಮ ಕೃತ್ಯದಿಂದ. ಅದಕ್ಕಾಗಿ ಕೃತ್ಯಗಳು, ಕಾರ್ಯಗಳು ಸರಿಯಾಗಿದ್ದರೆ, ನಾಲಗೆ ಸರಿ ಇದ್ರೆ, ಆಲೋಚನೆ ಸರಿ ಇದ್ರೆ ನಾವು ಸರಿ ಇರ್ತೀವಿ. ಬೈಬಲ್ ಗ್ರಂಥದಲ್ಲಿ ಇನ್ನೊಂದು ವಾಕ್ಯವಿದೆ, ಯಾರಲ್ಲಿ ಕೆಟ್ಟ ಮನಸ್ಸಿದೆಯೋ ಅದು ಅವನನ್ನೇ ನಾಶ ಮಾಡುತ್ತೆ. ನಾವು ಕೆಟ್ಟ ಮನಸ್ಸಿನಲ್ಲಿ ಜೀವಿಸುವವರಾಗುವುದು ಬೇಡ, ಬದಲಾಗಿ ಪ್ರಭುವಿನ ಪ್ರೀತಿಯಲ್ಲಿ ಜೀವಿಸುವ ವ್ಯಕ್ತಿಗಳಾಗೋಣ, ಶಕ್ತಿಗಳಾಗೋಣ, ಅಲ್ಲಿ ಮುಕ್ತಿಯನ್ನು ಪಡೆಯೋಣ. ಅದಕ್ಕಾಗಿ ಯೇಸು ಹೇಳ್ತಾರೆ, ದಿಸ್ ಇಸ್ ದ ಗೋಲ್ಡನ್ ರೂಲ್. ನಿಮ್ಮ ಶತ್ರುಗಳನ್ನು ದ್ವೇಷಿಸಿರಿ ಅಂತೇಳಿ ಲೋಕ ಹೇಳ್ತಾ ಇದೆ. ಅದಕ್ಕೆ ಇವತ್ತಿನ 2ನೇ ವಾಚನದಲ್ಲಿ ನೀವು ಆಲಿಸಿದ್ದೇ ಆದರೆ, ನಿಮ್ಮಲ್ಲಿ ಯಾರಾದರೂ ಲೋಕದ ದೃಷ್ಟಿಯಲ್ಲಿ ತಾನು ಜಾಣನೆಂದು ಭಾವಿಸುವುದಾದರೆ ಅಂಥವನು ಮೊದಲು ಹುಚ್ಚನಂತಿರೋದು ಕಲಿಯಲಿ, ಆಗ ಅವನು ನಿಜವಾಗಿಯೂ ಜಾಣನಾಗುತ್ತಾನೆ. ನೋಡಿ, ಇವತ್ತು ಯೇಸುವಿನ ಸ್ವಾರ್ಥೆಯನ್ನು ನಾವು ಜೀವಿಸಿದಾಗ ನಮ್ಮನ್ನು ಹುಚ್ಚರಂತಾರೆ, ಫೂಲ್ಸ್ ಅಂತಾರೆ, ಮೂರ್ಖರಂತಾರೆ. ಯಾಕಂದ್ರೆ ಅವರ ದೃಷ್ಟಿಯಲ್ಲಿ ನಾವು ಮೂರ್ಖರು, ಆದರೆ ದೇವರ ದೃಷ್ಟಿಯಲ್ಲಿ ನಾವು ಆಶೀರ್ವಾದ ಹೊಂದಿದವರು. ಅದಕ್ಕಾಗಿ ಇಹಲೋಕದ ಜಾಣತನವು ದೇವರ ದೃಷ್ಟಿಯಲ್ಲಿ ಹುಚ್ಚುತನವೇ ಸರಿ. ದೇವರು ಜ್ಞಾನಿಗಳನ್ನು ಅವರ ಜಾಲದಲ್ಲಿಯೇ ಸಿಕ್ಕಿಸುವರು. ಜ್ಞಾನಿಗಳ ಯೋಚನೆಗಳು ನಿಷ್ಫಲವಾಗುವುದೆಂದು ಲಿಖಿತವಾಗಿವೆ.
ಇವರು ಕೇವಲ ಲೋಕದ ಜ್ಞಾನದಲ್ಲಿ, ಇವತ್ತು ಸುವಾರ್ತೆಯನ್ನು ಲೋಕದ ಜ್ಞಾನದಲ್ಲಿ ನಾವು ಅದನ್ನು ಅರ್ಥೈಸುವುದು ಅಲ್ಲ. ನಮಗೆ ಪವಿತ್ರಾತ್ಮ ಸ್ವರ್ಗೀಯ ಜ್ಞಾನ ಬೇಕು. ನೋಡಿ, ಯಾರಾದ್ರೂ ಇವತ್ತೆಷ್ಟು ಮಂದಿ ನಾವು ದ್ವೇಷದಲ್ಲಿ ಜೀವಿಸ್ತಾ ಇದ್ದೀವಿ. ಶತ್ರುಗಳನ್ನು ಸಂಹಾರ ಮಾಡಿ, ದುಷ್ಟರನ್ನು ನಾಶ ಮಾಡಿ, ನಿನ್ಗೆ ಯಾರು ಪ್ರೀತಿಸ್ತಾರೆ ಅವರನ್ನು ಮಾತ್ರ ನೀನು ಗೌರವಿಸು ಅಂತ ಹೇಳಿದ್ರೆ ಅದು ದೈವತ್ವ ಅಲ್ಲ. ಅಲ್ಲಿ ನಮಗೆ ಆಶೀರ್ವಾದ ಸಿಗುವುದಿಲ್ಲ, ಅಥವಾ ನಮಗೆ ಅಲ್ಲಿ ಸ್ವರ್ಗನೂ ಸಿಗುವುದಿಲ್ಲ. ಅದಕ್ಕಾಗಿ ಹೇಳ್ತಾರೆ, ಶತ್ರುಗಳನ್ನು ನೀನು ಪ್ರೀತಿಸು. ಅಂದ್ರೆ ಯಾರ ಪ್ರೀತಿಯಿಂದ? ದೇವರ ಪ್ರೀತಿ. ನಿನ್ನೊಳಗಡೆ ದೇವರ ಪ್ರೀತಿ ಇದ್ದಾಗ, ದೇವರ ಆತ್ಮದಲ್ಲಿ ಜೀವಿಸಿದಾಗ ಆ ಶತ್ರುತ್ವ ಮಿತ್ರತ್ವವಾಗಿ ಪರಿಣಮಿಸುತ್ತದೆ. ಇನ್ನೊಂದು, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ. ನೋಡಿ, ಎಷ್ಟೋ ಮಂದಿ ನಮಗೆ ಪೀಡನೆ ಕೊಡ್ತಾರೆ. ನಾವು ಕ್ರೈಸ್ತರೆನ್ನುವ ಕಾರಣಕ್ಕೆ, ಅಥವಾ ಅಕ್ಕಪಕ್ಕದಲ್ಲಿ ಆಸ್ತಿಗಾಗಿ, ಮನೆಯಲ್ಲಿರುವವರು, ಅಥವಾ ಕೆಲವು ಸಮಸ್ಯೆಗಳಿವೆ, ಪೀಡನೆ. ನೀವೇನ್ ಮಾಡ್ಬೇಕು? ಆ ಪೀಡನೆ ಬಂದಾಗ ಬೈಬಲ್ ಗ್ರಂಥ ಹೇಳ್ತಾರೆ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ. ಯು ಪ್ರೇ ಫಾರ್ ದೋಸ್ ಹೂ ಪರ್ಸಿಕ್ಯೂಟ್ ಯು. ಬಹಳ ಮುಖ್ಯ. ನೋಡಿ, ಇವತ್ತು ನಮ್ಮ ಪ್ರಾರ್ಥನೆ, ವಿಶ್ವಾಸ ಪ್ರಾರ್ಥನೆ, ನಾವು ಇದೆಲ್ಲವನ್ನು ಪ್ರಾರ್ಥನೆ, ಸಂಸ್ಕಾರಗಳು, ಆಜ್ಞೆಗಳು, ದೇವರ ವಾಕ್ಯ ಬಿಟ್ಟು ಹೋದ್ರೆ ಎಲ್ಲಿ ಆಶೀರ್ವಾದ ಬರುತ್ತೆ ರೀ? ನಮಗೆ ಇವತ್ತು ಸೌಖ್ಯ ಬೇಕು, ಬಿಡುಗಡೆ ಬೇಕು, ಕರುಣೆ ಬೇಕು, ಕೃಪೆ ಬೇಕು. ಅದಕ್ಕಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಪ್ರತಿಕಾರಕ್ಕೆ ಪ್ರತಿಕಾರವಲ್ಲ, ಅಪಕಾರಕ್ಕೆ ಅಪಕಾರವಲ್ಲ ಉಪಕಾರ, ಪ್ರತಿಕಾರಕ್ಕೆ ಪ್ರತ್ಯುಪಕಾರ. ದ್ವೇಷ ಇದ್ದವನ ಹಾಡು ಜೀವನ ಪರ್ಯಂತ ಗೋಳು. ದ್ವೇಷ ಅಟಮ್ ಬಾಂಬ್ ಇದ್ದ ಹಾಗೆ, ದ್ವೇಷ ಬೂದಿ ಮುಚ್ಚಿದ ಕೆಂಡ ಇದ್ದ ಹಾಗೆ ನಮಗೆ ಬೇಡ. ದ್ವೇಷ ನಮಗೆ ಬೇಡ. ನಮ್ಮ ಮನಸ್ಸು ಇವತ್ತು ಸ್ವತಂತ್ರವಾಗಿರ್ಬೇಕಾದ್ರೆ, ವಿ ವಾಂಟ್ ಟು ಎಕ್ಸ್ಪೀರಿಯನ್ಸ್ ರಿಯಲ್ ಫ್ರೀಡಮ್. ಆ ಹಗೆತನ ನಾವು ತೊಡೆದಾಕಬೇಕು. ಮನಸ್ಸು ಯಾವಾಗ ಸ್ವಚ್ಛವಾಗಿರುತ್ತೆ, ಶುಭ್ರವಾಗಿರುತ್ತೆ, ಅವಾಗ ಎಲ್ಲವೂ ಶುಭ್ರವಾಗಿ ಕಾಣುತ್ತೆ, ಎಲ್ಲರೂ ಶುಭ್ರವಾಗಿ ಕಾಣುತ್ತಾರೆ. ನಮ್ಮ ಜೀವನದಲ್ಲಿ ಯಶಸ್ಸು ದೇವರು ನಮಗೆ ದಯಪಾಲಿಸ್ತಾರೆ. ಅದಕ್ಕಾಗಿ ನಮಗೆ ದೇವರ ಅನುಗ್ರಹ, ಕೃಪೆ ಬೇಕು. ನೀವು ಬೈಬಲ್ ಗ್ರಂಥದಲ್ಲಿ ನೋಡಿದ್ದೇ ಆದರೆ ದೇವರು ಏನ್ ಮಾಡ್ತಾರೆ? ನಮ್ಮನ್ನು ಕ್ಷಮಿಸುತ್ತಾರೆ, ಆಶೀರ್ವದಿಸುತ್ತಾರೆ. ಅದರಿಂದ ಇವತ್ತಿನ ಈ ವಾಚನದಲ್ಲಿ ನಮಗೆ ತಿಳಿಸುತ್ತಾರೆ ಯೇಸು ಸ್ವಾಮಿ, ನೀವು ಶತ್ರುಗಳನ್ನು ಪ್ರೀತಿಸಿರಿ, ಪೀಡಿಸುವವರಿಗೆ ಪ್ರಾರ್ಥಿಸಿರಿ, ಸ್ವರ್ಗದಲ್ಲಿರುವ ತಂದೆಯ ಮಕ್ಕಳಾಗುವಿರಿ. ಆವಾಗ ನಾನು ನೀವು ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಮ್ಮ ಅನುದಿನದ ಆಹಾರ ನಮಗೆ ಕೊಡಿರಿ. ನೋಡಿ, ಎಷ್ಟು ಒಳ್ಳೆಯ ಪ್ರಾರ್ಥನೆ ಅಲ್ವಾ? ಆ ಪ್ರಾರ್ಥನೆಯನ್ನು ಕೂಡ ಲೂಕನ ಗ್ರಂಥದಿಂದ ಓದಿ ನಾವು ಅನೇಕ ಬಾರಿ ಆಲಿಸಿದ್ದೀವಿ, ಪ್ರತಿನಿತ್ಯ ಮಾಡ್ತೀವಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿದಿಂದ ನಮ್ಮನ್ನು ರಕ್ಷಿಸಿರಿ. ನೋಡಿ, ಎಷ್ಟು ಸುಂದರವಾದ ಪ್ರಾರ್ಥನೆ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ, ಅದರಿಂದ ನಾವು ಕ್ಷಮಿಸಲೇಬೇಕು. ಬೇರೆ ಹಾದಿನೇ ನನಗೂ ನಿಮಗೂ ಇಲ್ಲ. ಆತ್ಮೀಯ ಸಹೋದರ ಸಹೋದರಿಯರೇ, ಯೋಹಾನನ ಮೊದಲ ಪತ್ರಿಕೆ 2ನೇ ಅಧ್ಯಾಯ 9-11 ನಾವು ನೋಡುವುದಾದ್ರೆ, ದ್ವೇಷದಲ್ಲಿರುವವನು ಅಂಧಕಾರದಲ್ಲಿದ್ದಾನಂತೆ, ಕತ್ತಲಲ್ಲಿದ್ದಾನೆ, ಎಲ್ಲ ಹೋಗ್ತಾನೆ ಅವನು ಗೊತ್ತಿಲ್ಲ, ಎಡವಿ ಬೀಳ್ತಾನೆ. 1 ಯೋಹಾನ 3:15 ಹೇಳುತ್ತೆ, ದ್ವೇಷ ಇಟ್ಟುಕೊಳ್ಳುವವನು ಒಬ್ಬ ಕೊಲೆಗಾರ. ಯಾವ ಕೊಲೆಗಾರನಲ್ಲಿ ನಿತ್ಯ ಜೀವ ಇಲ್ಲ. ರೋಮನರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ವಾಕ್ಯ 9-21 ನಿಮಗೆ ನಿಮ್ಮ ಬೈಬಲ್ ತೆಗೆದು ಓದಿ. 21ನೇ ವಾಕ್ಯ ಹೇಳುತ್ತೆ, ಕೇಡಿಗೆ ಸೋಲದೆ ಒಳಿತಿನಿಂದ ಕೇಡನ್ನು ಸೋಲಿಸು. ಡಿಫೀಟ್ ದ ಎನಿಮಿ ವಿತ್ ಯೋರ್ ಗುಡ್ನೆಸ್. ನೋಡಿ, ಎಷ್ಟು ಸುಂದರವಾಗಿ ಹೇಳ್ತಾ ಇದೆ ದೇವರ ವಾಕ್ಯ. ಅದಕ್ಕೆ ದೇವರ ವಾಕ್ಯ ನಮಗೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಒಂದು ಮಾರ್ಗ, ಅದು ನಮಗೆ ನಮ್ಮ ಜೀವನವನ್ನು ಹೇಗೆ ರೂಪಿಸಬೇಕು ಎಂಬುದಾಗಿ ನಮಗೆ ತಿಳಿಸ್ಕೊಡ್ತದೆ. 2ನೇ ವಾಚನದಲ್ಲಿ ನೀವು ಆಲಿಸಿದ್ದೇ ಆದರೆ, ಈ ಜೀವನ ಒಂದು ನಮ್ಮ ದೇಹ ಬಹಳ ಪ್ರಮುಖವಾದುದು. ಮನಸ್ಸು, ದೇಹ. ಈ ದೇಹದ ಕುರಿತು ನಮಗೆ ಸಂತ ಪೌಲರು ಹೇಳ್ತಾರೆ, ಸಹೋದರರೇ, ನೀವು ದೇವರ ಆಲಯವಾಗಿದ್ದೀರಿ. ಯು ಆರ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. ಒಂದು ಆಲಯ ಎನ್ನುವಾಗ ಅಲ್ಲಿ ಬಲಿಪೀಠ ಇದೆ, ಅಲ್ಲಿ ಪವಿತ್ರ ವಸ್ತುಗಳಿವೆ, ಪವಿತ್ರ ಸ್ವರೂಪಗಳಿವೆ. ಅಲ್ಲಿ ಯಾವುದೇ ಅಶುದ್ಧ ಕೆಲಸ ನಾವು ಮಾಡಬಾರ್ದು. ಹಾಗೆಯೇ ನಮ್ಮ ದೇಹ ಆಲಯ ಅಂದ್ರೆ ಇಲ್ಲಿ ಯಾವುದು ಅಶುದ್ಧ ಕೆಲಸ ನಾವು ಮಾಡಬಾರ್ದು. ಈ ದೇಹ ದೇವರ ಆಲಯ, ಪವಿತ್ರಾತ್ಮರ ನಿಲಯ. ಪವಿತ್ರಾತ್ಮರು ನಮ್ಮಲ್ಲಿ ಜೀವಿಸುತ್ತಾರೆ. ಆದ್ದರಿಂದ ದೇವರ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಯಾವನಾದರೂ ದೇವಾಲಯವನ್ನು ನಾಶ ಮಾಡಿದರೆ ಹೇಗೆ,
ಹಗೆತದ, ಮತ್ಸರ, ಜಗಳ, ಹೊಟ್ಟೆಕಿಚ್ಚು, ದುಶ್ಚಟ, ದುರ್ಗುಣ, ದುರ್ವ್ಯಾಮೋಹ, ಅಶ್ಲೀಲತೆ, ಬ್ಲೂ ಫಿಲಮ್ಸ್ ಮತ್ತು ಇಂಥವುಗಳಿಂದ ಡ್ರಗ್ಸ್, ಹೆರೋಯಿನ್, ಗಾಂಜಾ, ಸಿಗರೆಟ್ ಸೇವನೆ, ಧೂಮಪಾನ ಇದೆಲ್ಲವೂ ನಮ್ಮ ದೇಹವನ್ನು ಹಾಳು ಮಾಡುತ್ತೆ. ಈ ದೇಹ ಹಾಳು ಮಾಡಲು ಅಲ್ಲ, ಹಾಳು ಮಾಡಿದರೆ ಗೋಳು ನೀವು ಅನುಭವಿಸಬೇಕಾಗತ್ತೆ. ಈ ದೇಹ ದೇವರ ಆಲಯ. ಯೋಚನೆ ಮಾಡಿ, ದೇವರೇನು ಹೇಳ್ತಾರೆ? ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಬೇಕು, ನಾವು ಪರಿಪೂರ್ಣರಾಗಿರುವಂತೆ ನೀವು ಸಂಪೂರ್ಣರಾಗಬೇಕು, ಒಳ್ಳೆಯವರಾಗಬೇಕು. ಆದ್ದರಿಂದ ಆ ಒಳ್ಳೆಯತನ ನಾವು ಗಳಿಸ್ಕೊಳ್ಬೇಕಾದ್ರೆ ಈ ದೇಹ, ಆತ್ಮ, ಮನಸ್ಸು ಪರಿಶುದ್ಧವಾಗಿಡಬೇಕು. ಆದ್ದರಿಂದ ದೇವರು ನಮಗೆ ಆಂತರಿಕವಾಗಿ ನಮ್ಮನ್ನು ಸ್ಪರ್ಶಿಸುತ್ತಾರೆ. ಇವತ್ತು ನಮ್ಮ ಇಡೀ ಜೀವನ ದೇವರಲ್ಲಿ ಮರೆಯಾಗಿದೆ ಅಂತೇಳಿ ಸಂತ ಪೌಲರು ಹೇಳ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಏನೂ ಇಲ್ಲ. ನಾವು ಒಂದು ದಿನ ಈ ಲೋಕದಿಂದ ಹೋಗಲೇ ಇದೆ. ನಾವು ಜೀವಿಸುವಷ್ಟು ದಿನ ಪ್ರಭುವಿಗಾಗಿ, ದೇವರಿಗಾಗಿ ಜೀವಿಸೋಣ. ಏಕೆಂದರೆ ಪ್ರಭು ನಮಗಾಗಿ ಜೀವಿಸಿದರು. ಆದ್ದರಿಂದ ಯಾವನಾದರೂ ದೇವಾಲಯವನ್ನು ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡುತ್ತಾರೆ. ದೇವರ ಆಲಯವು ಪವಿತ್ರವಾದುದು, ನೀವೇ ಆ ಆಲಯ. ದೇವರ ಆಲಯ ಪವಿತ್ರವಾದುದು, ನೀವೇ ಆ ಆಲಯ. ಯಾರು ನಿಮ್ಮನ್ನು ವಂಚಿಸಿಕೊಳ್ಳದಿರಲಿ. ಆದ್ದರಿಂದ ನೀವು ಲೋಕದ ದೃಷ್ಟಿಯಿಂದ ನೋಡಬೇಡಿ. ಲೋಕದ ದೃಷ್ಟಿಯಿಂದ ಸುವಾರ್ತೆ ನೋಡ್ಲಿಕ್ಕೆ ಆಗುವುದಿಲ್ಲ. ಲೋಕದ ದೃಷ್ಟಿಕೋನನೇ ಬೇರೆ. ನಿಮ್ಗೆ ಗೊತ್ತು ಲೋಕದಲ್ಲಿ ಏನು ನಡೀತಾ ಇದೆ. ಕೆಲವು ಸರಿ ನಾವು ಜಂಜಾಟದಲ್ಲಿ ಸಿಲುಕಾಕೊಳ್ತೀವಿ. ಹೇಗೆ ಕೆಲವು ಸರಿ ಯಾವುದು ಫಾಲೋ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆತ್ಮೀಯರೇ, ದೇವರ ವಾಕ್ಯ ನಮಗೆ ಸ್ಪಷ್ಟತೆಯನ್ನು ನೀಡುತ್ತೆ. ಆದ್ದರಿಂದ ಇದು ಸ್ಪಷ್ಟತೆ ಆ ದೇವರ ವಾಕ್ಯದ ಮೂಲಕ ಪಡೆದುಕೊಂಡವರು ನಾವು ನಮ್ಮ ದೇಹ, ಆತ್ಮ, ಮನಸ್ಸು ಪರಿಶುದ್ಧರಾಗಿ ಜೀವಿಸಲು ಮತ್ತು ಪ್ರಭುವಿನಲ್ಲಿ ಜೀವಿಸಲು. ನೋಡಿ, ಕೊನೆಯದಾಗಿ ಆತ ಹೇಳ್ತಾ ಇದ್ದಾನೆ, ಜಗತ್ತು, ಜೀವ, ಮರಣ ಇವುಗಳಾಗಲಿ, ವರ್ತಮಾನ, ಭವಿಷ್ಯತ್ ಕಾಲಗಳಾಗಲಿ ಇವೆಲ್ಲವೂ ನಿಮ್ಮದೇ. ಯಾಕಂದ್ರೆ ಅಲ್ಲಿಯ ಜನ ನಾನು ಅಪೋಲೋದವನು, ನಾನು ಕೇಫದವನು, ನಾನು ಪೌಲನು ಜಗಳ ಮಾಡ್ತಿದ್ರು. ಇವಾಗಲೂ ಇದೆ, ಅದು ನಾವು ನೋಡ್ತೀವಿ. ನಾನು ಆ ತಂಡ, ಈ ತಂಡ, ನಾನು ಇದೆಲ್ಲ ನಮ್ಮ ಮಧ್ಯೆ ಇರಬಾರ್ದು. ಅದು ಸ್ಪಿರಿಚುವಲ್ ಜಲಸಿ ಅಂತಾರೆ. ಯು ಶುಡ್ ನಾಟ್ ಹ್ಯಾವ್ ಜಲಸಿ. ಅದು ಮತ್ಸರ ನಮ್ಮ ತಂಡಗಳನ್ನು ನಾಶ ಮಾಡುತ್ತದೆ, ಸ್ವಾರ್ಥೆಯನ್ನು ನಾಶ ಮಾಡುತ್ತದೆ. ಆದ್ದರಿಂದ ನಾವು ಕ್ರಿಸ್ತ ಯೇಸುವಿಗೆ ಸೇರಿದವರು, ಕ್ರಿಸ್ತ ಯೇಸು ದೇವರಿಗೆ ಸೇರಿದವರು. ಆತ್ಮೀಯರೇ, ಬೈಬಲ್ ಗ್ರಂಥದಲ್ಲಿ 103ನೇ ಕೀರ್ತನೆ ಇದೆ. ಇವತ್ತು ಆ ಕೀರ್ತನೆಯನ್ನು ನಾನು ಕೊನೆಗೆ ತಗೊಳ್ತೀನಿ. ಯಾಕಂದ್ರೆ ಆ ಕೀರ್ತನೆ ಒಂದು ಹೀಲಿಂಗ್ ಕೀರ್ತನೆ. ಈ ಎಲ್ಲಾ ವಾಕ್ಯಗಳನ್ನು ಪ್ರವಾದನೆಯಾಗಿ ಅಲ್ಲಿ ಬರೆದಿಟ್ಟ ಆ ಬರಹಗಾರ ಖಂಡಿತವಾಗಿಯೂ ನಮಗೆ ಇದೊಂದು ಮನಸ್ಪರ್ಶಿ ಮತ್ತು ಸೌಖ್ಯ ಕೀರ್ತನೆ. ಪ್ರಭು ದಯಾಳು, ಕೃಪಾಪೂರ್ಣನು. ನೋಡಿ, ಇಲ್ಲಿ 2ನೇ ಚರಣ ಹೇಳುತ್ತೆ, ಮನ್ನಿಸುವನಾತ ನನ್ನ ದೋಷಗಳನ್ನು, ವಾಸಿ ಮಾಡುವನು ನನ್ನ ರೋಗಗಳನ್ನು, ಉಳಿಸುವನು ಪಾತಾಳದ ಕೋಪದಿಂದ ನನ್ನನ್ನು, ಮುಡಿಸುವ ನಿನಗೆ ದಯದಾಕ್ಷಿಣ್ಯದ ಮುಕುಟವನು. ದೇವರೇನ್ ಮಾಡ್ತಾರೆ? ನನ್ನನ್ನು ಮನ್ನಿಸುವಾತ. ಯೆಶಾಯ 1:18-19, ನಿನ್ನ ಪಾಪಗಳು ಕಡುಗೆಂಪಾಗಿದ್ದರು ಹಿಮದಂತೆ ಬೆಳ್ಳಗಾಗು, ರಕ್ತವರ್ಣದಾಗಿದ್ದರು ಉಣ್ಣೆಯಂತೆ ಬೆಳ್ಳಗಾಗು. ಯೆಶಾಯ 43:25, ನಾನಾಗಿ ಅಳಿಸಿ ಹಾಕುವ ನಿನ್ನ ದ್ರೋಹಗಳನ್ನು ಮನಸ್ಸಿನ ತೊಡೆದು ಹಾಕುವೆನು, ಇನ್ನು ನೆನಪಿಗೆ ತರುವುದಿಲ್ಲ. ಅಂದ್ರೆ ದೇವರು ನಮಗೆ ಪಾಪ ಮನ್ನಿಸಿ ಸೌಖ್ಯ ನೀಡ್ತಾರೆ. 2ನೇದಾಗಿ 3ನೇ ಸ್ಟಾನ್ಸ, ಪ್ರಭು ದಯಾಳು ಕೃಪಾಪೂರ್ಣನು, ಆತನು ಸದಾ ತಪ್ಪು ಹುಡುಕುವವನಲ್ಲ. ನಾವು ತಪ್ಪು ಹುಡುಕುವವರು, ದೇವರು ತಪ್ಪು ಹುಡುಕುವುದಿಲ್ಲ, ತಪ್ಪು ಹುಡುಕುವವನಲ್ಲ. ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ. ಆತ ಕೋಪ ಇಟ್ಕೊಳ್ಳಲ್ಲ. ದೇವರು ನಮ್ಮನ್ನು ದಂಡಿಸೋಲ್ಲ, ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೆಯ ಈ ಚರಣದಲ್ಲಿ ದೇವರನ್ನು ಏನ್ ಮಾಡಬೇಕು? ಭಜಿಸು ನನ್ನ ಮನವೇ, ಯು ಪ್ರೈಸ್ ಅಂಡ್ ವರ್ಷಿಪ್ ಅಂಡ್ ಥ್ಯಾಂಕ್ ಹಿಮ್. ನನ್ನ ಅಂತರಂಗವೇ ಭಜಿಸು ಆತನನು, ನೆನೆ ಆತನ ಪರಮ ಪಾವನ ನಾಮವನ್ನು, ಮರೆಯದಿರು ಆತನ ಉಪಕಾರಗಳೊಂದನು. ಪಡುವಣದಿಂದ ಮೂಡಣವೆಷ್ಟೋ ದೂರ, ದೂಡಿದನಾತ ನಮ್ಮ ಪಾಪಗಳನ್ನು ಅಷ್ಟು ದೂರ. ತಂದೆ ಕರುಣೆ ತೋರಿಸುವಂತೆ ಮಕ್ಕಳಿಗೆ ಕನಿಕರಿಸುವನಾತ ತನಗೆ ಅಂಜುವವರಿಗೆ. ದೇವರು ನಮಗೆ ಕನಿಕರ ತೋರಿಸ್ತಾರೆ, ದೇವರು ನಮ್ಮನ್ನು ಪ್ರೀತಿಸ್ತಾರೆ, ದೇವರು ನಮ್ಮನ್ನು ರಕ್ಷಿಸ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ಈ ಜೀವನ ಪರಿಶುದ್ಧಗೊಳ್ಬೇಕು, ಆಶೀರ್ವಾದಗೊಳ್ಬೇಕು. ಆದರೆ ಈ ವಾಚನದ ಪ್ರಕಾರ ನಮ್ಮ ಜೀವನವನ್ನು ನಾವು ಕಟ್ಟಬೇಕು. ಏಕೆಂದರೆ ಬೈಬಲ್ ಗ್ರಂಥ ಹೇಳುತ್ತೆ, ನೀನು ಪ್ರೀತಿಸು, ನೀನು ಕ್ಷಮಿಸು, ನೀನು ಪ್ರಾರ್ಥಿಸು, ನೀನು ಸಹಿಸು, ನೀನು ಜಯಿಸುವೆ. ಜಯ ಕೊಡುವ ದೇವರ ಮಕ್ಕಳಾಗಿ ಬಾಳೋಣ. ಜಯ ನಮ್ಮದಾಗಲಿ. ಸರ್ವಶಕ್ತ ಕರುಣಾಳು ತಂದೆ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ.
ಈ ದಿನ ವಿಶೇಷವಾಗಿ ಸುವಾರ್ತೆಯನ್ನು ನಾನು ಸಾರಿದ್ದೇನೆ ಮತ್ತು ಸತ್ಯಗಳನ್ನು ತಿಳಿಸಿದ್ದೇನೆ. ಈ ಸತ್ಯಗಳ ಮೂಲಕ ಜನರ ಮನಗಳು ನವೀಕೃತಗೊಳ್ಳಲಿ, ಅವರ ಕುಟುಂಬದಲ್ಲಿರುವ ಸಮಸ್ಯೆಗಳು ದೂರವಾಗಲಿ, ಯಾವುದೆಲ್ಲ ಬಲಹೀನತೆಗಳಿವೆ ಅವುಗಳು ಮನ್ನಿಸಲ್ಪಡಲಿ. ನಿಮ್ಮ ಪರಿಶುದ್ಧ ರಕ್ತದಿಂದ ಅವರನ್ನು ತೊಳೆದು ಶುದ್ಧೀಕರಿಸಿರಿ. ನಿಮ್ಮ ದಿವ್ಯ ಕರುಣೆ ಅವರ ಮೇಲೆ ಹಿಡಿದು ಬರಲಿ. ದೇವಾ, ನೀನೊಮ್ಮೆ ಮುಟ್ಟಿದರೆ ಸಾಕು, ನಮ್ಮ ರೋಗವೆಲ್ಲ ಸೌಖ್ಯವು, ಬಲಹೀನತೆ ಎಲ್ಲ ದೂರ ಹೋಗುತ್ತೆ. ಇವತ್ತು ಯೇಸುವೆ, ನೀವು ಕೊಟ್ಟ ಕರೆಯನ್ನು ಆಲಿಸಿ ಜೀವಿಸಲು, ಶತ್ರುಗಳನ್ನು ಪ್ರೀತಿಸಿ ಪೀಡಿಸುವವರಿಗಾಗಿ ಪ್ರಾರ್ಥಿಸಲು, ವಿಶ್ವಾಸದಲ್ಲಿ ಬಲಗೊಳ್ಳಲು ಮತ್ತು ಈ ವಾಕ್ಯದ ಪ್ರಕಾರ ನಮ್ಮ ಜೀವನವನ್ನು ರೂಪಿಸಲು ನಮ್ಮ ಮೇಲೆ ನಿಮ್ಮ ಪವಿತ್ರ ಆತ್ಮರ ಶಕ್ತಿಯನ್ನು ಕರುಣಿಸಿರಿ. ಎಲ್ಲ ಕೇಡುಗಳಿಂದ, ಬರಲಿರುವ ಕೇಡುಗಳಿಂದ, ಬಂದ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು, ದುಶ್ಚಟ, ದುರ್ಗುಣ, ದುರ್ವ್ಯಾಮೋಹಗಳು, ಎಲ್ಲ ತರಹದ ಅನಾರೋಗ್ಯಗಳು ನಮ್ಮ ಕುಟುಂಬದಿಂದ, ದೇಹದಿಂದ, ಮನಸ್ಸಿನಿಂದ, ಆತ್ಮದಿಂದ ಬಿಟ್ಟು ಸುಟ್ಟು ಬೂದಿಯಾಗಲಿ. Touch them, Lord. Anoint them, Lord. Heal them, Lord. Bless them, Lord. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಸಾಧ್ಯವಾದಷ್ಟು ಜನರಿಗೆ ಈ ಸ್ವಾರ್ಥೆಯನ್ನು, ನೀವು ಸಂದೇಶವನ್ನು ಅವರ ವಾಟ್ಸಪ್ಪಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಕಳುಹಿಸಿರಿ. ಥ್ಯಾಂಕ್ ಯು.